ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ನಮ್ಮ ಟಾಪಿಕ್ ಏನು ಅಂತ ತಿಳ್ಕೋಬೇಕು ಅಂತ ಕುತೂಹಲ ಇದ್ದರೆ ಈ ವಿಡಿಯೋ ಪೂರ್ತಿ ನೋಡಿ ಮತ್ತು ಲೈಕ್ ಮಾಡಿ. ಹಾಗೆಯೇ ನೀವಿನ್ನ ರನ್ ಲೌಡ್ ಸ್ಪೀಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಸೆಟ್ಟಿಂಗ್ಸ್ನಲ್ಲಿರುವಂತಹ ನೋಟಿಫಿಕೇಷನ್ಸ್ನ ಆನ್ ಮಾಡೋದನ್ನು ಮರಿಬೇಡಿ. ನಾವು ಇವತ್ತು ಕರ್ನಾಟಕದ ಬಗ್ಗೆ ನೀವು ಊಹಿಸದೇ ಇರುವಂತಹ ಸುಮಾರು ಅದ್ಭುತ ಸಂಗತಿಗಳನ್ನು ತಿಳಿಸ್ಕೊಡ್ತೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸುಂದರ ಕರ್ನಾಟಕ ರಾಜ್ಯವನ್ನು 1956ರಲ್ಲಿಯೇ ರಚಿಸಲಾಯಿತು ಮತ್ತು 1973ರವರೆಗೆ ಕರ್ನಾಟಕವನ್ನು ಮೈಸೂರು ರಾಜ್ಯ ಅಂತ ಕರೀಲಾಗ್ತಾ ಇತ್ತು. ಈ ಅದ್ಭುತ ರಾಜ್ಯದ ಬಗ್ಗೆ ನಿಮಗೆ ಕುತೂಹಲ ಮೂಡಿಸುವಂತಹ ಸುಮಾರು ಸಂಗತಿಗಳಿವೆ. ಕರ್ನಾಟಕದ ಮೂಲಗಳಾಗಿರಬಹುದು, ಸ್ಮಾರಕಗಳಾಗಿರಬಹುದು ಮತ್ತು ಇಲ್ಲಿನ ನೈಸರ್ಗಿಕ ವೈಭವ, ಇತಿಹಾಸ, ಆಕರ್ಷಣೆಗಳು ಇವೆಲ್ಲ ಸುಮಾರಿವೆ. ಅದರಲ್ಲಿ ಪ್ರಮುಖವಾದವುಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದೇನು ಅಂತಂದರೆ, ಕರ್ನಾಟಕ ಒಂದು ಅತಿ ದೊಡ್ಡ ಕಾಫಿ ಎಕ್ಸ್ಪೋರ್ಟರ್ ಅಂತ ಹೇಳ್ಬೋದು. ಇಡೀ ಭಾರತವು ಹಸಿರು ತೋಟಗಳ ಕಾರ್ಪೆಟ್ಗಳಿಂದ ಆವೃತವಾಗಿದ್ದು, ಆದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆಯಾಗುತ್ತದೆ. ಶತಮಾನಗಳ ಹಿಂದೆಯೇ ಚಿಕ್ಕಮಗಳೂರಿನಲ್ಲಿ ಮೊದಲ ತೋಟವನ್ನು ಬೆಳೆಸಲಾಯಿತು. ಇದೆಲ್ಲ ನಮಗೆ ಗೊತ್ತಿರೋ ವಿಷಯ. ಎರಡನೇ ಪ್ರಮುಖ ಅಂಶ ಏನು ಅಂತಂದರೆ, ಕರ್ನಾಟಕದಲ್ಲಿ ಎರಡನೇ ಅತಿ ಎತ್ತರದ ಧುಮುಕುವ ಜಲಪಾತವಿದೆ. ಜೋಗ್ ಫಾಲ್ಸ್ ಅಥವಾ ಗೇರ್ಸೊಪ್ಪ ಅಂತ ಕರಿತೀವಿ. ಇದು ಭಾರತದ ಎರಡನೇ ಅತಿ ಎತ್ತರದ ಧುಮುಕುವ ಜಲಪಾತವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಶರಾವತಿ ನದಿಯು ಈ ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಜಲಪಾತವು 253 ಮೀಟರ್ ಅಂದರೆ 830 ಅಡಿ ಎತ್ತರದಿಂದ ಕೆಳಗೆ ಧುಮುಕುತ್ತದೆ. ಮೂರನೇ ಅಂಶ ಏನು ಅಂತಂದರೆ, ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು ಅಂತ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯದ ಭವ್ಯವಾದ ಅವಶೇಷಗಳು ಇಂದಿಗೂ ತಲೆ ಎತ್ತಿ ನಿಂತಿವೆ. ರಾಜ್ಯವು ಮೊಘಲರಿಂದ ಸ್ವಲ್ಪ ಹೆಚ್ಚು ಆಳ್ವಿಕೆ ನಡೆಸಿತು ಮತ್ತು 14ನೇ ಶತಮಾನದ ಭವ್ಯವಾದ ನಗರವಾದ ಐತಿಹಾಸಿಕ ಮತ್ತು ಪ್ರಸಿದ್ಧ ಹಂಪಿ ಅವಶೇಷಗಳನ್ನು ಕೂಡ ಇಲ್ಲಿ ನೋಡಬಹುದು. ಮತ್ತು ಹೌದು, ಇದು ಪ್ರಸ್ತುತ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೂ ಕೂಡ ಆಗಿದೆ. ನಾಲ್ಕನೇ ಅಂಶ ಏನು ಅಂತಂದರೆ, ಗೊಮ್ಮಟೇಶ್ವರನ ಪ್ರತಿಮೆ. ಬಾಹುಬಲಿಯ ಈ ಮೂರ್ತಿಯು 58 ಅಡಿ ಎತ್ತರ ಇದ್ದು ವಿಶ್ವದ ಅತಿ ದೊಡ್ಡ ಏಕಶಿಲಾ ಪ್ರತಿಮೆ ಅಂತಲೇ ಹೇಳ್ಬೋದು. ಗ್ರಾನೈಟ್ನ ಒಂದು ಬ್ಲಾಕ್ನಿಂದ ಇದನ್ನು ಕೆತ್ತಲಾಗಿದೆ. ಇದು ಸುಮಾರು 30 ಕಿಲೋಮೀಟರ್ ದೂರದಿಂದನೂ ಕೂಡ ಗೋಚರಿಸುತ್ತೆ. ಇದು ಬೆಂಗಳೂರಿನಿಂದ ಸುಮಾರು 145 ಕಿಲೋಮೀಟರ್ ದೂರದಲ್ಲಿದೆ. ಇದಿರುವುದು ಶ್ರವಣಬೆಳಗೊಳದಲ್ಲಿ. ಐದನೇ ಅಂಶ ಏನು ಅಂತಂದರೆ, ದ ಲಿಜೆಂಡ್ರಿ ವಿಲೇಜ್ ಆಫ್ ಗಬ್ಬರ್. ಅನೇಕರು ಗೊಂದಲಕ್ಕೆ ಒಳಗಾಗುತ್ತಾರೆ, ಆದರೆ ಇದು ನಿಜ. ಏನು ಅಂತಂದರೆ, ರಾಮನಗರದ ಗುಡ್ಡಗಾಡು ಪ್ರದೇಶವಾದಂತಹ ಶೋಲೆ ಚಿತ್ರದ ಪೌರಾಣಿಕ ಖಳನಾಯಕ ಗಬ್ಬರ್ ಸಿಂಗ್ನ ಇದು ಹಳ್ಳಿಯಾಗಿದೆ. ಅಂದರೆ ರಾಮನಗರವು ಬೆಂಗಳೂರಿನಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕೇವಲ ಒಂದು ಸಣ್ಣ ರಸ್ತೆಯ ಪ್ರಮಾಣದಲ್ಲಿ ದೂರದಲ್ಲಿದೆ. ಆರನೇ ಅಂಶ ಏನು ಅಂತಂದರೆ, ಹಳೆಯ ರಾಕ್ ಸ್ಟ್ರಕ್ಚರ್ಸ್ ಇರುವುದು. ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಪ್ರಪಂಚದ ಕೆಲವು ಹಳೆಯ ಕಲ್ಲಿನ ರಚನೆಗಳ ಬೆಲೆಯ ಸಂಗ್ರಹವನ್ನು ಹೊಂದಿದೆ ಎಂಬುದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. 3000 ದಶಲಕ್ಷ ವರ್ಷಗಳ ಹಿಂದೆಯೇ ಈ ಬಂಡೆಗಳು ಡೈನೋಸಾರ್ಗಳಿಂದ ಮೊದಲು ಹುಟ್ಟಿಕೊಂಡಿತ್ತು ಅಂತ ಕೂಡ ತಿಳಿದು ಬರುತ್ತೆ. ಏಳನೇ ಅಂಶ ಏನು ಅಂತಂದರೆ, ಕರ್ನಾಟಕವನ್ನು ಭಾಷೆಗಳ ಭೂಮಿ ಅಂತಲೇ ಕರೀತಾರೆ. ಇಲ್ಲಿ ಎಷ್ಟೊಂದು ಭಾಷೆಗಳು ಅಲ್ವಾ. ಈ ರಾಜ್ಯವು ಭಾರತದ ವಿವಿಧ ಭಾಗಗಳಿಂದ ಜನರಿಗೆ ಆತಿಥ್ಯ ನೀಡ್ತಾನೇ ಇದೆ. ಇದಕ್ಕೆ ಒಂದು ಉದಾಹರಣೆ ಏನು ಅಂತಂದರೆ, ರಾಜ್ಯದಾದ್ಯಂತ 13ಕ್ಕೂ ಹೆಚ್ಚು ಭಾಷೆಗಳನ್ನು ಮಾತನಾಡುವವರಿದ್ದಾರೆ ಮತ್ತು ಕನ್ನಡ ನಂತರ ತಮಿಳು ಮತ್ತು ತೆಲುಗು ಹೆಚ್ಚು ಮಾತನಾಡುವ ಭಾಷೆಯಾಗಿದೆ. ಎಂಟನೇ ಅಂಶ ಏನು ಅಂದರೆ, ಚಾಣಕ್ಯನ ಹಸ್ತಪ್ರತಿ. ಚಾಣಕ್ಯ ಅಥವಾ ಕೌಟಿಲ್ಯ ಬರೆದಂತಹ ಅತ್ಯಂತ ಹಳೆಯ ಮತ್ತು ಕಲ್ಪಿತ ಹಸ್ತಪ್ರತಿ ಅರ್ಥಶಾಸ್ತ್ರವನ್ನು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಕಾಣಬಹುದು. ಇದನ್ನು ಮೂಲತಃ 1891ರಲ್ಲಿ ಮೈಸೂರು ಓರಿಯೆಂಟಲ್ ಲೈಬ್ರರಿಯಾಗಿ ಸ್ಥಾಪನೆ ಮಾಡಲಾಯಿತು. ಮತ್ತು ಒಂಬತ್ತನೇದೇನು ಅಂತ ಅಂದರೆ, ನದಿಗಳ ಜಿಲ್ಲೆ ಅಂತಲೂ ಕರೆಯಬಹುದು. ಗೋಲ್ ಗುಂಬಜ್ಗೆ ಹೆಸರುವಾಸಿಯಾಗಿರುವ ಬಿಜಾಪುರದ ಐತಿಹಾಸಿಕ ಜಿಲ್ಲೆ ಆಕರ್ಷಕವಾಗಿ 5 ನದಿಗಳ ನಾಡು. ಅಂದರೆ ಈ ಜಿಲ್ಲೆಯ ಮೂಲಕ ಹರಿಯುವ ನದಿಗಳು ಯಾವ್ಯಾವು ಅಂದರೆ, ಕೃಷ್ಣ, ಭೀಮಾ, ಢೋಣಿ, ಮಲಪ್ರಭಾ ಮತ್ತು ಘಟಪ್ರಭಾ. 10ನೇ ಅಂಶ ಏನು ಅಂತಂದರೆ, ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ. ಸರಿ, ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಥವಾ KKGSS ಇಡೀ ದೇಶದಲ್ಲಿ ಭಾರತದ ಧ್ವಜ ಹೊಲಿಯಲು ಮತ್ತು ಪೂರೈಕೆ ಮಾಡಲು ಅನುಮತಿ ಹೊಂದಿರುವ ಏಕೈಕ ವಿಭಾಗ ಅಂತಲೇ ಹೇಳ್ಬೋದು. ಇದು ಹುಬ್ಬಳ್ಳಿ ನಗರದ ಬೆಂಗೇರಿಯಲ್ಲಿ ಇದೆ. 11ನೇ ಮುಖ್ಯವಾದ ಪಾಯಿಂಟ್ ಏನು ಅಂದರೆ, ಮೈಸೂರಿನಲ್ಲಿರುವ ರಾಯಲ್ ಪ್ರೈಡ್. ಅದ್ಭುತ ತಾಜ್ ಮಹಲ್ನ ನಂತರ ಮೈಸೂರು ಅರಮನೆಯು ಭಾರತದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಎರಡನೇ ಸ್ಥಳವಾಗಿದೆ. ಮೈಸೂರಿನ ರಾಜಮನೆತನದ ಸೌಂದರ್ಯ ಮತ್ತು ಸಾಂಕೇತಿಕತೆಯು
ಇಡೀ ರಾಜ್ಯದ ಹೆಮ್ಮೆಯಾಗಿದೆ ಅಂತಲೇ ಹೇಳ್ಬಹುದು. ನಮ್ಮ 12ನೇ ಅಂಶ ಏನು ಅಂತ ಅಂದರೆ, ಮೊದಲ ಖಾಸಗಿ ರೇಡಿಯೋ ಕೇಂದ್ರ ಇರುವುದು ಕರ್ನಾಟಕದಲ್ಲಿಯೇ. ಹೌದು, ಕರ್ನಾಟಕ ರಾಜ್ಯವು 2001ರಲ್ಲಿ ಖಾಸಗಿ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಿದ ಭಾರತದಲ್ಲಿ ಮೊದಲನೆಯ ರಾಜ್ಯ ಅಂತಲೇ ಹೇಳ್ಬೋದು. ರೇಡಿಯೋ ಸಿಟಿ 91.1 91.1 FM ಬೆಂಗಳೂರಿನಲ್ಲಿ ಸ್ಥಾಪಿಸಲಾದ ಮೊದಲ ರಾಷ್ಟ್ರೀಯ ಚಾನೆಲ್ ಆಗಿದ್ದು, ಪ್ರಸ್ತುತ ಇದು ದೇಶದಾದ್ಯಂತ 50ಕ್ಕೂ ಹೆಚ್ಚು ನಿರ್ಮಾಣ ಮಾಡಿದೆ. 13ನೇ ಅಂಶ ಏನು ಅಂತಂದರೆ, ರಾಣಿ ಚೆನ್ನಮ್ಮನ ಮಹಿಮೆ ಅಂತ ಹೇಳ್ಬೋದು. ಅದು 1824ನೇ ವರ್ಷ ರಾಜರ ಆಳ್ವಿಕೆಯ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸಶಸ್ತ್ರ ದಂಗೆಯನ್ನು ಮುನ್ನಡೆಸಿದ್ದ ಭಾರತದಲ್ಲಿ ಮೊದಲನೇ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. 14ನೇ ಅಂಶ ಏನು ಅಂತಂದರೆ, ಶಾಸ್ತ್ರೀಯ ಸಂಗೀತದ ಮೂಲಗಳು. ಸಾಂಸ್ಕೃತಿಕ ಶ್ರೇಷ್ಠತೆ ಯಾವಾಗಲೂ ಕರ್ನಾಟಕದ ಹೆಮ್ಮೆ ಮತ್ತು ಭಾಗವಾಗಿದೆ. ಪುರಂದರದಾಸರು ಕರ್ನಾಟಕ ಸಂಗೀತದ ಪ್ರಮುಖ ಆಧಾರ ಸ್ತಂಭನೆ ಅಂತಲೇ ಹೇಳ್ಬೋದು. ವಾಸ್ತವವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪಿತಾಮಹ ಮತ್ತು ಆಧಾರ ಸ್ತಂಭವಾಗಿರುವಂತಹ ಪಂಡಿತ್ ಭೀಮ್ಸೇನ್ ಗುರುರಾಜ್ ಜೋಶಿ ಕೂಡ ಕರ್ನಾಟಕಕ್ಕೇ ಸೇರಿದವರು. ಮತ್ತು 15ನೇ ಅಂಶ, ಇದು ಜಲಪಾತಗಳ ರಾಜ್ಯ. ನೀವು ಓದಿರುವಂತಹ ಮತ್ತು ಕೇಳಿರುವಂತಹ ಭಾರತದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ರಾಜ್ಯ ಅಂದ್ರೇ ಕರ್ನಾಟಕ. ಈ ಕರ್ನಾಟಕ ರಾಜ್ಯವು 35ಕ್ಕೂ ಹೆಚ್ಚು ಜಲಪಾತಗಳನ್ನು ಹೊಂದಿದೆ. 16ನೆಯ ಅಂಶ, ಇದು ಇನ್ನೊಂದು ಭಾಷಾ ಶ್ರೇಷ್ಠತೆಯನ್ನು ಹೊಂದಿರುವಂತಹ ರಾಜ್ಯ ಇದು. ತುಂಗಾ ನದಿಯ ದಡದಲ್ಲಿರುವ ಮತ್ತೂರ್ನ ಸುಂದರ ಮತ್ತು ಅತ್ಯಂತ ಪ್ರಶಾಂತ ಗ್ರಾಮವು ಸಂಸ್ಕೃತವನ್ನು ಸಂವಹನಕ್ಕಾಗಿ ಅಂದರೆ ಕಮ್ಯುನಿಕೇಷನ್ಗಾಗಿ ಭಾಷೆಯಾಗಿ ಬಳಸ್ತಾ ಇದೆ. ಕನ್ನಡ 2ನೇ ಆದ್ಯತೆಯ ಭಾಷೆಯಾಗಿದೆ. ಇದು ಎಷ್ಟು ಆಸಕ್ತಿದಾಯಕವಾಗಿದೆ ಅಲ್ವಾ? 17ನೆಯ ಅಂಶ ಅಂದರೆ ಟೈಗರ್ಸ್ ಲ್ಯಾಂಡ್ ಅಂತಲೇ ಹೇಳ್ಬೋದು. ರಾಜ್ಯದಾದ್ಯಂತ ಪಶ್ಚಿಮ ಘಟ್ಟಗಳ ಉಪಸ್ಥಿತಿಗೆ ನಾವು ನಿಜವಾಗಿಯೂ ಧನ್ಯವಾದಗಳನ್ನು ತಿಳಿಸಲೇಬೇಕು. ಕರ್ನಾಟಕದಲ್ಲಿ ಸಾಕಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳೊಂದಿಗೆ ಹುಲಿಗಳ ಜನಸಂಖ್ಯೆಯು ಭಾರತದಲ್ಲಿ ಅತಿ ದೊಡ್ಡದಾಗಿದೆ ಅಂತ ಹೇಳಬಹುದು. 18ನೇ ಅಂಶ ಎಂದರೆ ಲೆಡ್ಜರ್ ಕತೆ. ಬೆಂಗಳೂರು ಕ್ಲಬ್ ಮಾಜಿ ಬ್ರಿಟಿಷ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಬಗ್ಗೆ ಆಸಕ್ತಿದಾಯಕ ಮತ್ತು ಬೆಸ ಸಂಗತಿಗಳನ್ನು ಬಹಿರಂಗಪಡಿಸಿದೆ. ಕ್ಲಬ್ ಬಹಿರಂಗಪಡಿಸಿದ ಲೆಡ್ಜರ್ ಪ್ರಕಾರ ಚರ್ಚಿಲ್ ಪಾವತಿಸಿರುವಂತಹ ಬಿಲ್ಗಳಲ್ಲಿ ಕ್ಲಬ್ಗೆ 13 ರೂಪಾಯಿ ನೀಡಬೇಕಾಗಿದೆ. 19ನೇ ಅಂಶ ಅಂದರೆ ದೊಡ್ಡ ವಾಕ್ ಥ್ರೂ ಏವಿಯರಿ. ಮೈಸೂರಿನ ಕಾರಂಜಿ ಕೆರೆಯ ಬಗ್ಗೆ ನೀವು ಕೇಳಿರಬಹುದು ಮತ್ತು ಭೇಟಿ ಕೂಡ ನೀಡಿರಬಹುದು. ಇದು ಉತ್ತಮ ಸ್ಥಳವಾಗಿದೆ. ಇದು ಬಟರ್ಫ್ಲೈ ಪಾರ್ಕ್ನಿಂದ ಆವೃತವಾಗಿದೆ ಮತ್ತು ವಾಕ್ ಥ್ರೂ ಪಂಜರವನ್ನು ಕೂಡ ಹೊಂದಿದೆ. ಇದನ್ನು ಭಾರತದಲ್ಲಿನ ಅತಿ ದೊಡ್ಡ ವಾಕ್ ಥ್ರೂ ಪಂಜರ ಅಂತ ಕೂಡ ಕರೆಯಲಾಗುತ್ತೆ. ಕೊನೆಯದಾಗಿ 20ನೇ ಅಂಶ ಅಂದರೆ ಕಾರ್ನಿವಲ್. ಮೈಸೂರಿನಲ್ಲಿ 10 ದಿನಗಳ ಮೈಸೂರು ದಸರಾ ತನ್ನ ಉತ್ಸವದ ವಿಜಯೋತ್ಸವಕ್ಕೆ ಸಾಕಷ್ಟು ಪ್ರಸಿದ್ಧಿಯಾಗಿದೆ. ಮಾಂತ್ರಿಕ ಆಚರಣೆಗಳನ್ನು ವೀಕ್ಷಿಸಲು ಪ್ರಪಂಚದಾದ್ಯಂತ ಸಾವಿರಾರು ಜನರು ಇಲ್ಲಿಗೆ ಭೇಟಿ ನೀಡ್ತಾರೆ. ಇದನ್ನು ನಾಡ ಹಬ್ಬ ಅಂತ ಕೂಡ ಕರೀತಾರೆ. ಅಂದರೆ ದಸರಾ ಹಬ್ಬಕ್ಕೆ ನಾಡ ಹಬ್ಬ ಅಂತ ಕೂಡ ಕರೀತಾರೆ. ಕರ್ನಾಟಕದ ಬಗ್ಗೆ ವಿಶಿಷ್ಟ ಸಂಗತಿಗಳನ್ನು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊತಿದ್ದೀನಿ. ಈ ಟಾಪಿಕ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.